ರಾಜ್ಯದೆಲ್ಲೆಡೆ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಜನಸಾಮಾನ್ಯರು ಇದಕ್ಕೆ ಸಹಕಾರವನ್ನ ನೀಡಬೇಕು ಎಂದು ಶಾಸಕ utkhader ಹೇಳಿದರು. ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಕೊರೋನಾ ವೈರಸ್ ಸ್ವಯಂ ನಿಯಂತ್ರಣದಿಂದ ಹರಡದಂತೆ ನೋಡಿಕೊಳ್ಳಬೇಕು. ರೋಗ ನಿರೋಧಕ ಶಕ್ತಿ ಇದ್ದವರಿಗೆ ಅಷ್ಟು ಸುಲಭವಾಗಿ ಬರುವುದಿಲ್ಲ. ಅದಕ್ಕಾಗಿ ಪ್ರಕೃತಿಯಲ್ಲಿ ಸಿಗುವ ಆಹಾರವನ್ನ ಸೇವಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇನ್ನಷ್ಟು ಕ್ರಮ ಕೈಗೊಳ್ಳಬೇಕು. ಉತ್ತರ ಕರ್ನಾಟಕ ಬಸ್ ಅನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ತಡೆಯಬೇಕು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬರುವವರನ್ನು ತಪಾಸಣೆಯನ್ನ ಮಾಡಬೇಕು. ಗಡಿಭಾಗ ತಲಪಾಡಿಯಿಂದ ಸೋಂಕಿತರು ಬಾರದಂತೆ ತಡೆಯಬೇಕು. ತಲಪಾಡಿ ರೈಲು ನಿಲ್ದಾಣದಲ್ಲಿ ತಪಾಸಣೆಯನ್ನ ಮಾಡಬೇಕು. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ವ್ಯವಸ್ಥಿತವಾಗಿ ತಪಾಸಣೆಯನ್ನ ಮಾಡಬೇಕು. ವೈರಸ್ ಅನ್ನು ಅಷ್ಟು ಸುಲಭವಾಗಿ ತಡೆಯಲು ಸಾಧ್ಯವಿಲ್ಲ. ಹಾಗಾಗಿ ನಾವೇ ಅದರ ಬಗ್ಗೆ ಜಾಗೃತಿಯನ್ನ ವಹಿಸಬೇಕು. ವಿಶೇಷ ವಾರ್ಡ್ಗಳನ್ನು ಪ್ರತ್ಯೇಕ ಕಟ್ಟಡದಲ್ಲಿ ಮಾಡಬೇಕು. ಜನವಸತಿ ಕಡೆ ವಾರ್ಡ್ ಸ್ಥಾಪನೆಗೆ ಒಪ್ಪುವುದಿಲ್ಲ. ದುಡಿಯುವ ವರ್ಗಕ್ಕೆ ಸಮಸ್ಯೆ ನಿಜ. ಹಾಗಾಗಿ ತಿಂಗಳ ಬಾಡಿಗೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ದುಡಿಯುವ ವರ್ಗದ ಬಗ್ಗೆ ಕಾಳಜಿ ವಹಿಸಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ utkhader ಹೇಳಿದರು. ಇಲ್ಲಿಗ ಬಡವರು ಸ್ಟ್ರೀಟ್ ಮೆಂಟರ್ ಇಲ್ಲ ಕ್ಲಾಸ್ ಅದಲ್ಲ, ಅಲ್ಟಿಮೇಟ್ಲಿ ಎಲ್ಲಿ ಕೂಡ ಸ್ಪ್ರೆಡ್ ಆಗಬಾರ್ದು ಉದ್ದೇಶ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್. ಜನರಿಗೆ ಆಗುವಂಥ ಕೆಲವೊಂದು ಸಮಸ್ಯೆ ಭಾಳ ಚೆನ್ನಾಗಿ ನಮಗೆ ಅರ್ಥ ಆಗ್ತದೆ. ಬಟ್ ಇದೆಲ್ಲವೂ ಕೂಡ ತ್ಯಾಗ ಮಾಡಿಕೊಂಡು ಕಠಿಣವಾದ ಕ್ರಮಕ್ಕೆ ಅಳವಡಿಸುವುದು ಮತ್ತು ಸ್ವಯಂ ನಿಯಂತ್ರಣ ಮತ್ತು ಮೆಡಿಕಲ್ ಶಿಸ್ತು ಡಿಸಿಪ್ಲಿನ್ ವಹಿಸುವ ಪ್ರತಿಯೊಬ್ಬರ ಜವಾಬ್ದಾರಿ. ಒಂದು 15 ಡೇಸ್ ಇದೆ, ಮತ್ತೆ ಮಂಗಳೂರಿಗೆ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಸೊ 15 ಡೇಸ್ ಆಗುವಾಗ ಗೊತ್ತಾಗ್ತದೆ ಔಟ್ಕಮ್ ಹೇಗೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಇರ್ಬೋದು ಮಂಗಳೂರಲ್ಲಿ, ಈಗ ಸಿಂಪ್ಟಮ್ಸ್ ಇಲ್ಲ, 15 ಡೇಸ್ ಗೊತ್ತಾಗ್ತದೆ. ಆಗ 5 ಜನ ಸಿಕ್ಕಿದ್ರು ಕೂಡ ಈ 5 ಜನ ಎಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಮತ್ತೆ ಅವರನ್ನು ಹುಡುಕಿಕೊಂಡು ಹೋಗಿ ಅವರೇ ಜನಕ್ಕೆ ಮಾಡೋದು ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಇದು ಬರುದು ಮತ್ತೆ ಅಲ್ವಾ, ಆಗಿಂದ ಪ್ರೆಸ್ ಮೀಟ್ ಕರೆಯೋದಕ್ಕಿಂತ ಪ್ರೆಸ್ ನೋಟ್ ಕಳಿಸ್ಬೇಕು, ಆಗ ಸರಿಯಾಗ್ತದೆ. ನಮ್ಗೆ ಕಂಟ್ರೋಲ್ ಮಾಡ್ಬೋದಲ್ಲ. ನಮ್ಗೆ ಪ್ರೆಸ್ ನೋಟ್ ಕಳಿಸ್ಬೇಕಂತ ಇಚ್ಛೆ ಇದೆ. ಯಾರಿಗೂ ಗೊತ್ತಿಲ್ಲ, ನೀವು ಕ್ವಶನ್ ಕೇಳಿದ್ರೆ ಆನ್ಸರ್ ಸಿಗೋದಿಲ್ಲ.